ನಮಸ್ತೆ ಗೆಳೆಯರಿ. ನೋಡಿ, ಇವತ್ತೊಂದು ಕಥೆ ಏನು ಅಂತಂದರೆ, ಒಂದು 3 ಹೆಜ್ಜೆ ನಾವು ಯಾವಾಗಲೂ ಕೂಡ ಏನು ಮಾಡ್ತೀವಿ ಅಂತಂದರೆ, ಒಂದು ಕಡೆಯಲ್ಲಿ ನಾವು ನಮ್ಮ ಸಂಪೂರ್ಣವಾದಂತಹ ಶ್ರಮವನ್ನು ಹಾಕ್ತಾ ಇರ್ತೀವಿ. ಯಾವುದೇ ಪ್ರತಿಫಲ ಬರದೇ ಇರುವುದನ್ನು ನೋಡಿಬಿಟ್ಟು ನಾವು ಅಲ್ಲೇ ಅದನ್ನು ಬಿಟ್ಟು ಇನ್ನೊಂದು ಕೆಲಸವನ್ನು ಕೈಗೆ ಹಚ್ಕೋತೀವಿ. ಈ ಥರ ನಾವು ಮಾಡ್ತಾ ಇರ್ತೀವಿ. ಇದಕ್ಕೆ ಒಂದು ಕಥೆ ಏನು ಅಂತಂದರೆ, ಒಬ್ಬರು ಏನು ಕೆಲಸ ಮಾಡಿದರೂ ಅವನಿಗೆ ಕೈ ಹಿಡಿತಾ ಇಲ್ಲ. ಎಲ್ಲವನ್ನು ಶ್ರದ್ಧೆಯಿಂದ ಮಾಡೋದು, ಅದೇನು ಒಂದಷ್ಟು ಸಮಯ ಮಾಡಿ ಯಾವುದೇ ಫಲಿತಾಂಶ ಬರದೇ ಇರೋದು ನೋಡಿ ಅದನ್ನು ಬಿಡೋದು, ಇನ್ನೊಂದು ಕೆಲಸ ಕೈ ಹಚ್ಚೋದು. ಈ ಥರ ಅವನು ಹಲವಾರು ಕೆಲಸಗಳನ್ನು ಕೈ ಹಚ್ಚಿದ, ಯಾವುದೂ ಕೂಡ ಕೈ ಹಿಡಿಯಲಿಲ್ಲ. ಭಾಳ ಅವನು ಒಂಥರ ಅವನಿಗೆ ಬೇಜಾರಾಗೋಯ್ತು, ಜಿಗುಪ್ಸೆ ಬಂದೋಯ್ತು. ಏನಪ್ಪ ಇದು ಈ ಥರ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಒಬ್ಬರು ಗುರುಗಳ ಹತ್ರ ಅವನು ಹೋಗ್ಬಿಟ್ಟು ಗುರುಗಳ ಹತ್ರ, ಈ ಥರ ನಾನು ಅನೇಕ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡ್ತೀನಿ, ಬಟ್ ಏನು ಅಂತಂದರೆ ಕೈ ಹಿಡಿತಾ ಇಲ್ಲ, ಏನು ಮಾಡೋದು ಅಂತ. ಆವಾಗ ಗುರುಗಳು ಒಬ್ಬ ಕೂಲಿ ಕಾರ್ಮಿಕ ಬಾವಿ ತೋಡ್ತಾ ಇರ್ತಾನೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅವನೇನು ಮಾಡಿದ್ದಾನೆ, ಒಂದು 80 ಅಡಿ ಬಾವಿ ತೋಡಿದ್ದಾನೆ. ತೋಡಿಬಿಟ್ಟು ಧೂಳು ಮಣ್ಣು ಅಷ್ಟೇ ಇರೋದು ನೋಡಿಬಿಟ್ಟು ಎಲ್ಲ ಅಲ್ಲೇ ಬಿಟ್ಬಿಟ್ಟು ಅವನು ಹೊರಟೋಗ್ಬಿಟ್ಟಿದ್ದಾನೆ. ಬರ್ತಾರೆ, ನೋಡ್ತಾರೆ, ಗುರುಗಳು ಹೇಳ್ತಾರೆ, ಇನ್ನೊಂದು 2 ಅಡಿ ತೋಡಿದ್ರೆ ಅಲ್ಲಿ ನೀರು ಬರ್ತೈತೆ, ಇದೇ ಸಮಸ್ಯೆ ಅಂತ. ಆವಾಗ ಇವನಿಗೆ ಜ್ಞಾನೋದಯ ಆಗುತ್ತೆ. ಇವನು ಹೇಳ್ತಾನೆ, ನಾನು ಎಲ್ಲಿ ಬಿಡಬೇಕು ಅಂತ ಯೋಚನೆ ಮಾಡಿದ್ದೀನಿ, ಅಲ್ಲಿ ಮತ್ತೆ ಒಂದಷ್ಟು ಪ್ರಯತ್ನ ಮಾಡಬೇಕು, ಅಲ್ಲಿಯೇ ನನಗೆ ಯಶಸ್ಸು ಇರೋದು ಅನ್ನುವಂಥ ತತ್ವ ನನಗೆ ಅರ್ಥ ಆಯಿತು ಗುರುಗಳೇ, ಭಾಳ ಧನ್ಯವಾದಗಳು ಅಂತ ಹೇಳ್ತೇನೆ. ನಾನು ಮೊದಲೇ ಹೇಳಿದಾಗೆ, ಯಾವುದೇ ಕೆಲಸ ನಾವು ಶ್ರದ್ಧೆಯಿಂದ ಮಾಡ್ತಾ ಇರ್ತೀವಿ, ಅದನ್ನು ಮಾಡಿ 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 ನಮಗೆ ಏನು ಇದಕ್ಕೆ ಯಶಸ್ಸು ಬರ್ತಾ ಇಲ್ಲ ಅಂತ ಹೇಳಿ ಅಲ್ಲಿಗೆ ಬಿಡೋದಲ್ಲ, ಅದನ್ನು ಮಾಡ್ತಾನೆ ಇರೋದು. ಇನ್ನೊಂದು 2 ಹೆಜ್ಜೆ ನಾವು ಇನ್ನೊಂದು 2 ಹೆಚ್ಚು ಮಾಡಿದರೆ ನಮಗೆ ಅಲ್ಲೇ ಯಶಸ್ಸು ಸಿಗುತ್ತೆ. ನಾವೇನು ಮಾಡ್ತೀವಿ, ಯಶಸ್ಸು ಇದರಲ್ಲಿ ಸಿಗಲಿಲ್ಲ ಅಂತ ಹೇಳಿಬಿಟ್ಟು ಅದನ್ನು ಬಿಟ್ಟು ಇನ್ನೊಂದು ಹಚ್ತೀವಿ, ಅಲ್ಲೂ ಅಷ್ಟೇ. ಇನ್ನೊಂದು 2 ಹೆಜ್ಜೆ ಹೋಗ್ತಿದ್ರೆ ಅಲ್ಲೂ ಯಶಸ್ಸು ಸಿಗೋದು. ನೀವು 3-4 ಒಟ್ಟಿಗೆ ಮಾಡಿ ಬೇಕಿದ್ರೆ ಪ್ರಯತ್ನ, ಪ್ರತಿಯೊಂದರಲ್ಲೂ ಬಿಟ್ಟು ಬಿಡಬೇಕು ಅನ್ನುವಾಗ ಇನ್ನೊಂದು 2 ಹೆಜ್ಜೆ ಮುಂದುವರೆದು ಮತ್ತೆ ಬಿಡ್ತೀನಿ ಅಂತ ಯೋಚನೆ ಮಾಡಿ, ಮತ್ತೆ ಬಿಡೋ ಸಂದರ್ಭದಲ್ಲಿ ಪುನಃ ಅದೇ ಇನ್ನೊಂದು 2 ಹೆಜ್ಜೆ ಅಂತ ಹೇಳುವಾಗ ನಮಗೆ ಯಶಸ್ಸು ಸಿಗುತ್ತೆ ಅನ್ನೋದು ಈ ಕಥೆಯ ಒಂದು ತಾತ್ಪರ್ಯ. ನಾನು ಕಟೀಲು ಸುತ್ತಲ ರಂಗನಾಥರಾವ್. ವಂದನೆಗಳು ಗೆಳೆಯರು.